ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮುತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ನನಗೆ ದೇವರ ವಾಕ್ಯವು ಅತಿ ರಮ್ಯವಾಗಿದೆ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮುತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಕೀರ್ತನೆಯೊಂದಿಗೆ ನಮ್ಮ ಪ್ರಾರ್ಥನೆ. ಈ ಪ್ರಾರ್ಥನಾ ಸಮಯಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಧ್ಯಾನಿಸಲಿರುವ ಕೀರ್ತನೆಗಳು ಕೀರ್ತನೆ 9ರಿಂದ. ಒಂದು ನಿಮಿಷ ನಾವು ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಸ್ವರ್ಗೀಯ ಜ್ಞಾನದಿಂದ ನಮ್ಮನ್ನು ತುಂಬಿರಿ. ಈ ಕೀರ್ತನೆಗಳನ್ನು ನಾವು ಧ್ಯಾನಿಸುವಾಗ, ಓದುವಾಗ, ಪ್ರಾರ್ಥಿಸುವಾಗ ಅದ್ಭುತಗಳ ಸುರಿಮಳೆ ನಮ್ಮ ಮೇಲೆ ಸುರಿಯಲಿ. ನಮ್ಮ ಹೃದಯದ ಭಾವಗಳನ್ನು ನಿಮಗೆ ಸಮರ್ಪಿಸಿ ನಿಮ್ಮ ಆತ್ಮರ ಶಕ್ತಿಯಿಂದ ತುಂಬಲು ಮೊರೆ ಇಡುತ್ತಾ ಇದ್ದೀವಿ. ಪವಿತ್ರಾತ್ಮರೇ ನಮ್ಮನ್ನು ತುಂಬಿರಿ. ಪ್ರಭು ಯೇಸು ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ, ಆಮೆನ್. ನಮ್ಮ ಬೈಬಲ್ ಇದ್ದರೆ ನಾವು ತೆರೆಯೋಣ. 9ನೇ ಕೀರ್ತನೆ. ಮುಕ್ತಿದಾತನಿಗೆ ಧನ್ಯವಾದ. ಮನಪೂರ್ವಕವಾಗಿ ಪ್ರಭು ನಿನ್ನ ಕೊಂಡಾಡುವೆನು, ನಿನ್ನ ಅದ್ಭುತ ಕಾರ್ಯಗಳೆಲ್ಲವನ್ನೂ ನಾ ವರ್ಣಿಸುವೆನು. ಪರಾತ್ಪರನೇ ಮಾಡುವೆನು ನಿನ್ನ ನಾಮಸ್ತುತಿ, ಹರ್ಷಾನಂದಗೊಳ್ಳುವೆನು ದೇವಾ ನಿನ್ನಲ್ಲತಿ. ನಿನ್ನ ಕಂಡು ನನ್ನ ವೈರಿಗಳು ಗೈದರು ಪಲಾಯನ, ಎದ್ದು ಬಿದ್ದು ಅವರೆಲ್ಲರೂ ಹೊಂದಿದರು ವಿನಾಶನ. ನ್ಯಾಯ ಪೀಠದಲ್ಲಿ ಕುಳಿತೆನ್ನ ವ್ಯಾಜ್ಯ ತೀರಿಸಿದೆ, ನೀತಿಗನುಸಾರವಾಗಿ ನ್ಯಾಯ ಸ್ಥಾಪಿಸಿದೆ. ಭ್ರಷ್ಟರನ್ನು ದಂಡಿಸಿದೆ, ರಾಷ್ಟ್ರಗಳನ್ನು ಖಂಡಿಸಿದೆ. ಎಂದೆಂದು ಹೆಸರಿಲ್ಲದಂತೆ ಅವರನ್ನು ಅಳಿಸಿ ಹಾಕಿದೆ. ನಿಶ್ಶೇಷವಾಗಿ ಹೋದರು ವಿರೋಧಿಗಳು, ನಾಶವಾಗಿ ಹೋದವು ಅವರ ನಗರಗಳು. ಇಲ್ಲವಾದುವು ಅವರ ಯಾವ ನೆನಪುಗಳು. ಪ್ರಭುವಿನ ರಾಜ್ಯಾಡಳಿತ ಶಾಶ್ವತ, ಆತನ ನ್ಯಾಯಪೀಠ ಸುಸ್ಥಾಪಿತ. ಜಗಕ್ಕೆ ನ್ಯಾಯ ತೀರಿಸುವವನು ನೀತಿಗನುಸಾರ, ಜನಾಂಗಕ್ಕೆ ತೀರ್ಪು ಕೊಡುವನು ಸತ್ಯಕ್ಕನುಸಾರ. ದಲಿತರಿಗೆ ಪ್ರಭು ದುರ್ಗಾಸ್ಥಾನ, ಆಪತ್ತಿನಲ್ಲಿ ಆಶ್ರಯ ಸ್ಥಾನ. ನಿನ್ನನ್ನು ಅರಸುವವರನು ಹೇ ಪ್ರಭು ನೀ ಕೈ ಬಿಡುವವನಲ್ಲ. ನಿನ್ನಲ್ಲಿ ಭರವಸೆ ಇಡುವರು ನಿನ್ನ ನಾಮವನ್ನರಿತವರೆಲ್ಲ. ಸಂಕೀರ್ತಿಸಿರಿ ಸಿಯೋನಿನಲ್ಲಿ ವಾಸಿಸುವ ಪ್ರಭುವನು, ಪ್ರಕಟಿಸಿರಿ ಜನತೆಗೆ ಆತನ ಮಹತ್ ಕಾರ್ಯಗಳನ್ನು. ರಕ್ತಪಾತ ಲೆಕ್ಕಿಸಿ ಸೇಡು ತೀರಿಸುವಾತ, ದೀನ ದಲಿತರ ಮೊರೆಯನೆಂದಿಗೂ ಮರೆಯನಾತ. ಮೃತ್ಯುವಿನ ಬಾಯಿಂದೆನ್ನ ಬದುಕಿಸುವ ಪ್ರಭು ಕನಿಕರಿಸು. ವೈರಿ ವಿರೋಧಿಗಳೆನಗೆ ಗೈದ ಕಿರುಕುಳವನ್ನು ನೀ ಗಮನಿಸು. ಆಗ ಸಿಯೋನ್ ನಗರಿಯ ದ್ವಾರದಲ್ಲೇ ನಿಲ್ಲುವೆನು, ನಿನ್ನ ಗುಣಾತಿಶಯಗಳನ್ನು ಪ್ರಸಿದ್ಧಪಡಿಸುವೆನು. ನೀನಿತ್ತ ಮುಕ್ತಿಗಾಗಿ ಆನಂದಗೊಳ್ಳುವೆನು. ಬಿದ್ದರು ಹೊರನಾಡಿಗರು ತಾವು ತೋಡಿದ ಗುಣಿಯಲೇ, ಸಿಕ್ಕಿಕೊಂಡಿತವರ ಕಾಲು ಅವರೊಡ್ಡಿದ ಬಲೆಯಲೇ. ಪ್ರಭುವಿತ್ತ ನ್ಯಾಯ ತೀರ್ಪೇ ಆತನಿಗೆ ಪ್ರಚಾರಕ, ದುಷ್ಟರು ಗೈದ ಕುಯುಕ್ತಿಯೇ ಅವರಿಗೆ ಸಂಹಾರಕ. ಕೆಳಪಾತಾಳ ಒಂದೇ ಗತಿ ದುಷ್ಟರಿಗೆ, ದೇವರನ್ನು ಕೈಬಿಟ್ಟ ರಾಷ್ಟ್ರಗಳಿಗೆ. ದರಿದ್ರರನ್ನು ದೇವರು ಎಂದಿಗೂ ಮರೆಯುವುದಿಲ್ಲ, ನಿರ್ಗತಿಕರ ನಿರೀಕ್ಷೆ ಕೈಗೂಡದೆ ಇರುವುದಿಲ್ಲ. ಎದ್ದೇಳು ಪ್ರಭು, ಜಯ ದೊರಕದಿರಲಿ ನರಮಾನವನಿಗೆ. ನಡೆಯಲಿ ನಿನ್ನ ಮುಂದೆಯೇ ನ್ಯಾಯ ನಿರ್ಣಯ ಜನಾಂಗಗಳಿಗೆ. ಮೂಡಿಸು ಹೇ ಪ್ರಭು ಅವರಲ್ಲಿ ಭಯಭ್ರಾಂತಿಯನ್ನು, ಕಲಿಸು ಜನಾಂಗಕ್ಕೆ ತಾವು ಹುಲು ಮಾನವರೆಂಬುದನ್ನು. ಸಿರಾಕನ ಗ್ರಂಥದಲ್ಲಿ ನಾವು ಆಲಿಸುತ್ತೇವೆ, ದೇವರ ಭಯವೇ ಜ್ಞಾನಕ್ಕೆ ಮೂಲ. ಆ ಮಾತಿನಲ್ಲಿ ಇಂದಿನ ಕೀರ್ತನೆಯ ಅಂತ್ಯ ನಾವು ನೋಡುತ್ತೀವಿ, ಮೂಡಿಸು ಹೇ ಪ್ರಭು ಅವರಲ್ಲಿ ಭಯಭ್ರಾಂತಿಯನ್ನು. ಏಕೆಂದರೆ ನಿನ್ನ ಶಕ್ತಿಯನ್ನು ಅವರಿಗೆ ತೋರಿಸು,
ಇಲ್ಲದಿರೆ ಅವರು ತಮಗೆ ಬೇಕಾದ ಹಾಗೆ ಜೀವಿಸುವರು. ಕಲಿಸು ಜನಾಂಗಕ್ಕೆ ತಾವು ಹುಲು ಮಾನವರೆಂಬುದನ್ನು. ಕಲಿಸು ಜನಾಂಗಕ್ಕೆ ತಾವು ಹುಲು ಮಾನವರೆಂಬುದನ್ನು. ನಾವು ಕೇವಲ ಹುಲು ಮಾನವ, ಅವನು ಏನು ಮಾಡಲು ಸಾಧ್ಯವಿಲ್ಲ, ಅವನು ದೇವರ ಮುಂದೆ ಅಶಕ್ತ. ಆದ್ದರಿಂದ ದೇವರನ್ನು ಹೊಂದಿಕೊಂಡು ಬಾಳಲು, ದೇವರನ್ನು ಆರಾಧಿಸಲು, ದೇವರೊಡನೆ ಜೀವಿಸಲು ನಮಗೆ ಈ ಕೀರ್ತನೆ ಕರೆ ನೀಡುತ್ತದೆ. ಒಂದೊಂದೇ ವಾಕ್ಯಗಳಲ್ಲಿ ನಾವು ಪಯಣಿಸೋಣ. ಮನಪೂರ್ವಕವಾಗಿ ಪ್ರಭು ನಿನ್ನ ಕೊಂಡಾಡುವೆನು. ನನ್ನ ಸಂಪೂರ್ಣ ಹೃದಯದಿಂದ, ಮನಸ್ಸಿನಿಂದ, ಆತ್ಮನಿಂದ, ಶಕ್ತಿಯಿಂದ ದೇವರನ್ನು ನಾವು ಆರಾಧಿಸತಕ್ಕದ್ದು, ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡತಕ್ಕದ್ದು. ಕೇವಲ ತುಟಿಗಳ ಸ್ತುತಿ ಅಲ್ಲ, ನಾಲಗೆಯ ಸ್ತುತಿ ಅಲ್ಲ, ಹೃದಯದಿಂದ ಮಾಡುವ ಮನಪೂರ್ವಕವಾಗಿ. ನಿನ್ನ ಅದ್ಭುತ ಕಾರ್ಯಗಳೆಲ್ಲವನ್ನು ನಾ ವರ್ಣಿಸುವೆನು. ಯಾಕೆಂದ್ರೆ ದೇವರು ಮಾಡಿದ ಅದ್ಭುತ ಕಾರ್ಯ, ನಾವು ಯಾಕೆ ಇಲ್ಲಿದ್ದೀವಿ? ದೇವರು ಮಾಡಿದ ಅದ್ಭುತ ಕಾರ್ಯಗಳನ್ನು ವರ್ಣಿಸಬೇಕು. ಪರಾತ್ಪರನೇ ಮಾಡುವೆನು ನಿನ್ನ ನಾಮಸ್ತುತಿ, ಹರ್ಷಾನಂದಗೊಳ್ಳುವೆನು ದೇವ ನಿನ್ನಲ್ಲತಿ. ನಿನ್ನ ನಾಮ ಸ್ಮರಣೆ ಮಾಡುವೆನು. ಇವತ್ತು ನಾವು ದೇವರ ನಾಮ ಸ್ಮರಣೆ, ನಮಗೆ ಹೊಸ ಒಡಂಬಡಿಕೆಯಲ್ಲಿ ಸಂರಕ್ಷಣೆಯಲ್ಲಿ ದೇವರು ಕೊಟ್ಟ ನಾಮ ಯೇಸು. ಯೇಸು ನಾಮ ಸ್ಮರಣೆ ನಾವು ಮಾಡಬೇಕು. ಯೇಸು ನಾಮದ ಜಪ ನಾವು ಮಾಡಬೇಕು. ಯೇಸು ನಾಮದಲ್ಲಿ ನಾವು ಜಯಿಸಬೇಕು. ನಿನ್ನ ಕಂಡು ನನ್ನ ವೈರಿಗಳು ಗೈದರು ಪಲಾಯನ, ಎದ್ದು ಬಿದ್ದು ಅವರೆಲ್ಲರೂ ಹೊಂದಿದರು ವಿನಾಶನ. ನಾವು ದೇವರೊಡನೆ ಇದ್ದಾಗ ಶತ್ರು ಬಾಧೆ ನಮಗೆ ಬರುವುದಿಲ್ಲ, ನಾವು ಜಯ ಹೊಂದುತ್ತೇವೆ. ನ್ಯಾಯಪೀಠದಲ್ಲಿ ಕುಳಿತೆನ್ನ ವ್ಯಾಜ್ಯ ತೀರಿಸಿದೆ, ನೀತಿಗನುಸಾರವಾಗಿ ನ್ಯಾಯ ಸ್ಥಾಪಿಸಿದೆ. ನಿನ್ನಲ್ಲಿ ನ್ಯಾಯವಿದೆ, ನೀ ನನಗೆ ನ್ಯಾಯವನ್ನು ದೊರಕಿಸಿಕೊಡುತ್ತೀಯ, ಆ ನಂಬಿಕೆ ನನಗಿದೆ. ಭ್ರಷ್ಟರನ್ನು ದಂಡಿಸಿದೆ, ರಾಷ್ಟ್ರಗಳನ್ನು ಖಂಡಿಸಿದೆ, ಎಂದೆಂದೂ ಹೆಸರಿಲ್ಲದಂತೆ ಅವರನ್ನು ಅಳಿಸಿ ಹಾಕಿದೆ. ಎಷ್ಟೋ ಯುದ್ಧಗಳು, ಜಗಳಗಳು ವಿಶ್ವದಲ್ಲಿ ನಡೆದಿವೆ, ನಮಗೆ ಗೊತ್ತು. ಮೀಸೆ ತಿರುವಿ ಮೆರೆದವರೆಲ್ಲ ಮಣ್ಣಾಗಿ ಹೋದರು. ಈ ಲೋಕದಲ್ಲಿ ಯಾವ ಸಾಮ್ರಾಜ್ಯಗಳು ಉಳಿಯಲಿಲ್ಲ, ಆದರೆ ಪ್ರಭುವಿನ ಸಾಮ್ರಾಜ್ಯ ಉಳಿದಿದೆ. ಅದು ಪ್ರೀತಿಯ, ಶಾಂತಿಯ, ಸಮಾಧಾನದ ಹಾಗೂ ಸೌಖ್ಯ, ಕ್ಷಮೆಯ, ಸೇವೆಯ ಸಾಮ್ರಾಜ್ಯವಾಗಿದೆ. ನಿಶೇಷವಾಗಿ ಹೋದರು ವಿರೋಧಿಗಳು, ನಾಶವಾಗಿ ಹೋದುವು ಅವರ ನಗರಗಳು, ಇಲ್ಲವಾದುವು ಅವರ ಯಾವ ನೆನಪುಗಳು. ಪ್ರಭುವಿನ ರಾಜ್ಯಾಡಳಿತ ಶಾಶ್ವತ, ದೇವರ ಸಾಮ್ರಾಜ್ಯ ಶಾಶ್ವತ. ಯೇಸು ಸ್ವಾಮಿ ಅನೇಕ ಬಾರಿ ಎಲ್ಲಿದೆ? ಅದು ನಿಮ್ಮ ಹೃದಯದಲ್ಲೇ ಇದೆ. ಹೇಗೆ ಹೃದಯದಲ್ಲಿರುತ್ತೆ? ದೇವರನ್ನು ವಿಶ್ವಾಸಿಸುವಾಗ, ದೇವರಿಗೆ ನಿಮ್ಮನ್ನೇ ಸಮರ್ಪಿಸಿಕೊಡುವಾಗ, ದೇವರ ಭಯ ನಿಮ್ಮೊಳಗಡೆ ಇರುವಾಗ. ಪ್ರಭುವಿನ ರಾಜ್ಯ ಆಡಳಿತ ಶಾಶ್ವತ, ಆತನ ನ್ಯಾಯಪೀಠ ಸುಸ್ಥಾಪಿತ. ಆತ ಖರೆಯಾಗಿ ನ್ಯಾಯ ತೀರಿಸಿಯೇ ತೀರಿಸುವನು. ಜಗಕ್ಕೆ ನ್ಯಾಯ ತೀರಿಸುವನು ನೀತಿಗನುಸಾರ, ಜನಾಂಗಕ್ಕೆ ತೀರ್ಪು ಕೊಡುವನು ಸತ್ಯಕ್ಕನುಸಾರ. ದಲಿತರಿಗೆ ಪ್ರಭು ದುರ್ಗಾ ಸ್ಥಾನ, ಆಪತ್ತಿನಲ್ಲಿ ಆಶ್ರಯ ಸ್ಥಾನ. ನೋಡಿ, ಜಗಕ್ಕೆ ನ್ಯಾಯ ತೀರಿಸುವನು ನೀತಿಗನುಸಾರ. ಆತನ ನೀತಿಗನುಸಾರ ನ್ಯಾಯ ಖಂಡಿತ ಆತ ಕರೆಯಾಗಿ ಮಾಡಿಯೇ ತೀರಿಸುತ್ತಾರೆ. ಜನಾಂಗಕ್ಕೆ ತೀರ್ಪು ಕೊಡುವವರು ಸತ್ಯಕ್ಕನುಸಾರ. ದಲಿತರಿಗೆ ಅಂದರೆ ದೀನ ದಲಿತರಿಗೆ, ನಿರ್ಗತಿಕರಿಗೆ, ನಿರಾಶ್ರಿತರಿಗೆ, ಇವರಿಗೆಲ್ಲ ಇವತ್ತು ನಾವು ನೋಡ್ತೀವಿ ಎಷ್ಟೋ ಮಂದಿ ಹಸಿವಿನಿಂದ, ಬಡತನ ರೇಖೆಗಿಂತ ಕೆಳಗಿದ್ದಾರೆ, ದೇವರವರ ಪಕ್ಷದಲ್ಲಿದ್ದಾರೆ. ದೇವರು ಅವರೊಂದಿಗೆ ನರಳುತ್ತಾರೆ. ಒಂದು ಅರ್ಥದಲ್ಲಿ ನಾವು ನೋಡೋದಿದ್ರೆ ದೇವರು ಇಲ್ಲ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ, ಅವರೊಂದಿಗೆ ದೇವರು ಇದ್ದಾರೆ. ದಲಿತರಿಗೆ ಪ್ರಭು ದುರ್ಗಾ ಸ್ಥಾನ, ಆಪತ್ತಿನಲ್ಲಿ ಆಶ್ರಯ ಸ್ಥಾನ. ನಿನ್ನನ್ನು ಹರಸುವವರನ್ನು ಹೇ ಪ್ರಭು ನೀ ಕೈ ಬಿಡುವವನಲ್ಲ. ಇವತ್ತು ಯಾಕೆ ನಮಗೆ ಈ ಕೀರ್ತನೆಗಳು ಬೇಕು? ಯಾಕೆ ಕೀರ್ತನೆಯೊಂದಿಗೆ ಪ್ರಾರ್ಥನೆ ಬೇಕು? ದೇವರ ವಾಕ್ಯ ಬೇಕು. ನಿನ್ನನ್ನು ಅರಸುವುದು ಹೇಗೆ? ಅರಸುವುದು ದೇವರ ವಾಕ್ಯದ ಮೂಲಕ, ಪ್ರಾರ್ಥನೆಯ ಮೂಲಕ. ಈ ದೇವರ ವಾಕ್ಯ ದೇವರ ಸ್ವರವಾಗಿದೆ. ಇವತ್ತು ದೇವರು ನಮ್ಮೊಂದಿಗೆ ಮಾತಾಡ್ತಾರೆ. ನಿನ್ನನ್ನು ಅರಸುವವರನ್ನು ಹೇ ಪ್ರಭು ನೀ ಕೈ ಬಿಡುವವನಲ್ಲ, ನಿನ್ನಲ್ಲಿ ಭರವಸೆ ಇಡುವವರು ನಿನ್ನ ನಾಮವನ್ನು ಅರಿತವರಲ್ಲ. ನಿನ್ನಲ್ಲಿ ಭರವಸೆ ಇಡುವವರು, ನಿನ್ನಲ್ಲಿ ಭಯಭಕ್ತಿಯುಳ್ಳವರು ನಿನ್ನ ನಾಮವನ್ನು ಅರಿತವರಲ್ಲ. ಆ ನಾಮದಲ್ಲಿ ಬಿಡುಗಡೆ, ಸೌಖ್ಯ, ರಕ್ಷಣೆ, ಕ್ಷಮೆ, ಶಾಂತಿ, ಸಮಾಧಾನವಿದೆ ಎಂದು ಅವರು ಅರಿವರು. ಸಂಕೀರ್ತಿಸಿರಿ ಸಿಯೋನಿನಲ್ಲಿ ವಾಸಿಸುವ ಪ್ರಭುವನ್ನು. ಸಿಯೋನ್ ಅಂದರೆ ನಾನು ಹೇಳಿದೆ ಸ್ವರ್ಗ. ಸಂಕೀರ್ತಿಸಿರಿ ಅಂದರೆ ನೀವು ಏನು ಮಾಡಿರಿ? ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿರಿ, ವಂದನೆ ಸಲ್ಲಿಸಿರಿ. ಸಿಯೋನಿನಲ್ಲಿ ವಾಸಿಸುವ ಪ್ರಭುವನ್ನು ಪ್ರಕಟಿಸಿರಿ ಜನತೆಗೆ ಆತನ ಮಹತ್ ಕಾರ್ಯಗಳನ್ನು. ನಮ್ಮ ಕೆಲಸ ಏನು? ಆತನ ಮಹತ್ ಕಾರ್ಯಗಳನ್ನು ಜನತೆಗೆ ನಾವು ಪ್ರಕಟಿಸಬೇಕು. ರಕ್ತಪಾತ ಲೆಕ್ಕಿಸಿ ಸೇಡು ತೀರಿಸುವಾತ, ದೀನ ದಲಿತರ ಮೊರೆಯನೆಂದಿಗೂ ಮರೆಯನಾತ. ಆತನಿಗೆ ವಿರೋಧ ಹೋಗಬಾರ್ದು ನಾವು.
ಆತನೊಂದಿಗೆ ನಾವು ಬಾಳಬೇಕು, ಆತನಿಗೆ ಮಹಿಮೆ ತರಬೇಕು. ಮೃತ್ಯುವಿನ ಬಾಯಿಂದೆನ್ನ ಬದುಕಿಸುವ ಪ್ರಭು ಕನಿಕರಿಸು, ವೈರಿ ವಿರೋಧಿಗಳೆನಗೆ ಗೈದ ಕಿರುಕುಳವನ್ನು ನೀ ಗಮನಿಸು. ನೋಡಿ, ನನಗೆ ಸಾವಿನ ದವಡೆಯಿಂದ ರಕ್ಷಿಸು. ಇವತ್ತು ನಮ್ಗೆ ಗೊತ್ತು, ಈ ಕೋವಿಡ್ ಸೋಂಕು ಅಥವಾ ಅನೇಕ ರೋಗ ರುಜಿನಗಳು ನಮ್ಮಲ್ಲಿ ಆಕ್ರಮಿಸ್ತಾ ಇವೆ. ನಮ್ಮನ್ನು ಪ್ರಭು ಸಾವಿನ ಬಾಯಿಂದ, ಮೃತ್ಯುವಿನ ಬಾಯಿಂದ ಬದುಕಿಸು. ವೈರಿ ವಿರೋಧಿಗಳೆನಗೆ ಗೈದ ಕಿರುಕುಳವನು. ಎಷ್ಟೋ ಕಿರುಕುಳ ನಮ್ಗೆ ಗೊತ್ತಿದೆ, ವಿವಿಧ ರೀತಿಯಲ್ಲಿ ಕಿರುಕುಳ, ಮತಾಂಧತೆ, ರಾಜಕೀಯವಾಗಿ ಬರುವ ಕಿರುಕುಳಗಳನ್ನು ನೀನು ಗಮನಿಸು. ಆಗ ಸಿಯೋನ್ ನಗರಿಯ ದ್ವಾರದಲ್ಲಿ ನಿಲ್ಲುವೆನು, ನಿನ್ನ ಗುಣಾತಿಶಯಗಳನ್ನು ಪ್ರಸಿದ್ಧಪಡಿಸುವೆನು. ನಿನ್ನ ಆ ಪ್ರೀತಿಯನ್ನು, ಆ ಗುಣ ಅತಿಶಯಗಳನ್ನು ನಾನು ಪ್ರಸಿದ್ಧಪಡಿಸುವೆನು. ನೀನಿತ್ತ ಮುಕ್ತಿಗಾಗಿ ಆನಂದಗೊಳ್ಳುವೆನು. ಅಂದರೆ ನಮ್ಮ ರಕ್ಷಣೆ ದೇವರಲ್ಲಿದೆ. ಬಿದ್ದರು ಹೊರನಾಡಿಗರು ತಾವು ತೋಡಿದ ಗುಣಿಯಲೇ, ಸಿಕ್ಕಿಕೊಂಡಿದ್ದವರ ಕಾಲು ಅವರೊಡ್ಡಿದ ಬಲೆಯಲ್ಲೇ. ಯಾರಲ್ಲಿ ಕೆಟ್ಟ ಮನಸ್ಸಿದೆ ಅದು ಅವರಲ್ಲಿ ನಾಶವಾಗುತ್ತಾರೆ. ಅದಕ್ಕೆ ಹೇಳ್ತಾನೆ, ಬಿದ್ದರು ಹೊರನಾಡಿಗರು ತಾವು ತೋಡಿದ ಗುಣಿಯಲೇ. ನಮ್ಮನ್ನು ಅವರು ಆ ಗುಣಿಯಲ್ಲಿ ಹಾಕಲು ನೋಡಿದ್ರು, ಅವರೇ ಬಿದ್ದರು. ಸಿಕ್ಕಿಕೊಂಡಿದ್ದವರ ಕಾಲು ಅವರೊಡ್ಡಿದ ಬಲೆಯಲ್ಲಿ, ಅವರು ಹಾಕಿದ ಬಲೆಯಲ್ಲಿ ಅವರು ಸಿಕ್ಕಾಕೊಂಡ್ರು. ಪ್ರಭುವಿತ್ತ ನ್ಯಾಯ ತೀರ್ಪೆ ಆತನಿಗೆ ಪ್ರಚಾರಕ, ದುಷ್ಟರು ಗೈದ ಕುಯುಕ್ತಿಗೆ ಅವರಿಗೆ ಸಂಹಾರಕ. ಕೆಳ ಪಾತಾಳ ಒಂದೇ ಗತಿ ದುಷ್ಟರಿಗೆ, ದೇವರನ್ನು ಕೈಬಿಟ್ಟ ರಾಷ್ಟ್ರಗಳಿಗೆ. ನೋಡಿ, ದುಷ್ಟರಿಗೆ, ದುಷ್ಟತನ ಮಾಡುವವರಿಗೆ, ಮತಾಂಧತೆ, ಭಯೋತ್ಪಾದನೆ ಅಥವಾ ಅಕ್ರಮ, ಸುಳ್ಳು ಇವುಗಳು ಮಾಡುವವರಿಗೆ ಪಾತಾಳವೇ ಗತಿ. ಮತ್ತು ದೇವರನ್ನು ಕೈಬಿಟ್ಟ ರಾಷ್ಟ್ರಗಳಿಗೆ, ಅನೇಕ ರಾಷ್ಟ್ರಗಳು ದೇವರನ್ನು ಮರೆತು ಬಿಟ್ಟಿವೆ, ತಮ್ಮದೇ ಆದ ಹಾದಿ ಜೀವಿಸ್ತಾ ಇವೆ. ಆದರೆ ಅವರು ಇವುಗಳೆಲ್ಲವನ್ನು ತಮ್ಮ ಜೀವನದಲ್ಲಿ ಅನುಭವಿಸಬೇಕಾಗುತ್ತದೆ. ದರಿದ್ರರನ್ನು ದೇವರು ಎಂದಿಗೂ ಮರೆಯುವುದಿಲ್ಲ. ಅಂದರೆ ದೀನದಲಿತರನ್ನು, ದರಿದ್ರತೆಯಲ್ಲಿ, ದರಿದ್ರಾವಸ್ಥೆಯಲ್ಲಿರುವವರನ್ನು ದೇವರು ಎಂದೂ ಮರೆಯುವುದಿಲ್ಲ. ನಿರ್ಗತಿಕರ ನಿರೀಕ್ಷೆ ಕೈಗೂಡದೇ ಇರುವುದಿಲ್ಲ. ನಿರ್ಗತಿಕರ ನಿರೀಕ್ಷೆ, ನಾವು ಈ ಕೀರ್ತನೆ ನಮಗೆ ಭರವಸೆಯನ್ನು ಕೊಡ್ತಾರೆ. ನಾವು ನಿರ್ಗತಿಕರಾಗಿರ್ಬೋದು, ಕಷ್ಟದಲ್ಲಿರ್ಬೋದು, ಸಂಕಟದಲ್ಲಿರ್ಬೋದು. ನಮ್ಮ ನಿರೀಕ್ಷೆ, ಭರವಸೆ ಎಂದು ಹಾಳುಗಿಡುವುದಿಲ್ಲ. ಎದ್ದೇಳು ಪ್ರಭು, ಜಯ ದೊರಕದಿರಲಿ ನರಮಾನವನಿಗೆ, ನಡೆಯಲಿ ನಿನ್ನ ಮುಂದೆಯೇ ನ್ಯಾಯ ನಿರ್ಣಯ ಜನಾಂಗಗಳಿಗೆ. ನೀ ನ್ಯಾಯ ನಿರ್ಣಯ ಮಾಡುವಾತ, ನೀ ಬೇಗನೆ ಬಾ, ಆಶೀರ್ವದಿಸು, ಮೂಡಿಸು ಹೇ ಪ್ರಭು ಅವರಲ್ಲಿ ಭಯಭ್ರಾಂತಿಯನ್ನು, ಕಲಿಸು ಜನಾಂಗಕ್ಕೆ ತಾವು ಹುಲು ಮಾನವರೆಂಬುದನ್ನು. ಅದರಿಂದ ದೇವರು ನಮ್ಮ ಮುಕ್ತಿದಾತ, ಶಕ್ತಿದಾತ. ಆ ದೇವರ ಕೈಯಲ್ಲಿ ಬೀಳುವುದು ಉತ್ತಮ, ಇನ್ನೆಲ್ಲೋ ನಾವು ಬೀಳಬಾರ್ದು. ಅದಕ್ಕಾಗಿ ನಮ್ಮನ್ನೇ ದೇವರ ಕರಗಳಿಗೆ ಸಮರ್ಪಿಸಿ ಈ ಕೀರ್ತನೆಯಲ್ಲಿ ನಾವು ದೇವರ ಆಶೀರ್ವಾದವನ್ನು ಪಡೆಯೋಣ. ಮುಂದಿನ ಕೀರ್ತನೆ 10. ಸೊಕ್ಕಿದವರಿಗೆ ಶಿಕ್ಷೆ, ತಗ್ಗಿದವರಿಗೆ ರಕ್ಷೆ. ನನ್ನಿಂದೇಕೆ ಪ್ರಭು ಅಷ್ಟು ದೂರವಿರುವೆ, ಕಷ್ಟ ಕಾಲದಲ್ಲೇಕೆ ಕಣ್ಮರೆಯಾಗಿರುವೆ. ಸೊಕ್ಕಿನಿಂದ ಶೋಷಿಸುತ್ತಿಹರು ದಲಿತರನು ದುರುಳರು, ಸಿಕ್ಕಿ ಬೀಳಲಿ ತಾವೇ ಒಡ್ಡಿದ ಉರುಳಿನೊಳವರು. ಕೇಡಿಗನು ತನ್ನ ಮನದ ಆಸೆಗಾಗಿ ಹೆಮ್ಮೆ ಪಡುತ್ತಿಹನು, ಲಾಭ ಬಡುಕನು ಪ್ರಭುವನ್ನು ಶಪಿಸಿ ತಿರಸ್ಕರಿಸುತ್ತಿಹನು. ಸೊಕ್ಕೀರಿದ ಮುಖದಾತನು ಪ್ರಭುವನರಸುವುದಿಲ್ಲ, ಅವನ ಮನದೊಳಿದೊಂದೇ ಭಾವನೆ ದೇವರೇ ಇಲ್ಲ. ಗೆಲುವೆ ಅವನ ವ್ಯವಹಾರವೆಲ್ಲದರ ಸಾರ, ನಿನ್ನ ನಿರ್ಣಯ ಅವನ ಗ್ರಹಿಕೆಗೆ ಅತಿ ದೂರ. ಶತ್ರುಗಳನ್ನು ಕಂಡರೆ ಅವನಿಗೆ ತಾತ್ಸಾರ, ನೆನೆವನು ಮನದೊಳು ದುರುಳ ನಿಂತು. ಯಾರಿಗೂ ನನ್ನ ಕದಲಿಸಲಾಗದು, ಬಾರದು ನನಗೆಂದಿಗೂ ಆಪತ್ತು. ತುಂಬಿದೆ ಶಾಪ ಕೋಪ ಕುತಂತ್ರ ಅವನ ಬಾಯಲಿ, ಅವಿತಿದೆ ಪಾಪ ಅತಿ ವಿನಾಶ ನಾಲಗೆಯಡಿಯಲಿ. ಊರು ಸಂದು ಗೊಂದುಗಳೇ ಅವಿತಿದ್ದು, ನಿರ್ಗತಿಕರಾಗಿ ಅಲ್ಲೇ ಕಾದಿದ್ದು. ಕೊಲೆಗೈವನು ಮರೆಯಲ್ಲೇ ಮೇಲೆ ಬಿದ್ದು, ಹೊಂಚು ಹಾಕುವನವನು ಗುಹೆಯೊಳಗೆ ಸಿಂಹದಂತೆ. ಕಾಯ್ದು ಹಿಡಿದೆಳೆವನು ದಲಿತರನು ಬಲೆಗೆ ಬೀಳುವಂತೆ. ಬಲಿಯಾಗಿಹನು ಬಲಾತ್ಕಾರಕ್ಕೆ ಅಬಲನು, ಕುಸಿದು ಬಿದ್ದಿಹನು ಜಜ್ಜರಿತವಾಗವನು. ಮನದೊಳಿ ಇಂತೆಂದು ನೆನೆದನ ದುರುಳನು, ದೇವನಿದನು ಮರೆತು ವಿಮುಖನಾಗಿಹನು. ಇನ್ನೆಂದಿಗೂ ನೋಡನು ಇದೆಲ್ಲವನು. ಎದ್ದೇಳು ಪ್ರಭು, ದಲಿತನನ್ನು ಮರೆಯದಿರಯ್ಯ.
ಆತನನ್ನು ರಕ್ಷಿಸಲು ದೇವ ಕೈ ಚಾಚಯ್ಯ. ದುರುಳನು ನಿನ್ನ ಅಲಕ್ಷ್ಯ ಮಾಡುವುದೆಂತು? ದೇವನೆನ್ನ ವಿಚಾರಿಸನು ಎನ್ನುವುದೆಂತು? ಹೌದು ದೇವ, ನೀ ವಿಚಾರಿಪವನು, ದುಃಖ ದುಗುಡ ಲೆಕ್ಕಿಸುವವನು. ತಬ್ಬಲಿಗಳಿಗೆ ತಂದೆ ನೀನು, ನಿರ್ಗತಿಕ ನಿನಗೆ ಶರಣಾಗತನು. ಧೂರ್ತನ ದುರುಳನ ಭುಜಬಲವನು ನೀ ಮುರಿದು ಬಿಡು. ಆತನ ನೀಚತನವನ್ನು ಪರೀಕ್ಷಿಸಿ ಶೂನ್ಯ ಮಾಡು. ಪ್ರಭುವಿನ ಶ್ರೀ ಸಾಮ್ರಾಜ್ಯವು ಅನವರತ. ಆತನ ನಾಡಲಿ ಮುಗಿಯಿತು ಅನ್ಯ ಜನರ ಉಳಿತ. ದೀನ ಕೋರಿಕೆಯನ್ನು ಪ್ರಭು ತೀರಿಸುವೆ, ಹುರಿದುಂಬಿಸಿ ಅವರ ಮೊರೆಗೆ ಕಿವಿಗೊಡುವೆ. ದಲಿತರಿಗೆ ದಿಕ್ಕಿಲ್ಲದವರಿಗೆ ನ್ಯಾಯವನ್ನು ದೊರಕಿಸುವೆ. ಈ ಪರಿ ಇಳೆ ಮಾನವರ ತುಳಿತದಿಂದ ಪಾರು ಮಾಡುವೆ. ಇದರಲ್ಲಿ 1-18 ಮೊದಲನೇ 9ನೇ ಕೀರ್ತನೆಯಲ್ಲಿ 1-20 ವಾಕ್ಯಗಳಿವೆ. ನಾವು ಧ್ಯಾನಿಸೋಣ. ನನ್ನಿಂದೇಕೆ ಪ್ರಭು ಅಷ್ಟು ದೂರವಿರುವೆ? ನಮ್ಮಲ್ಲಿ ಒಂದು ಪ್ರಶ್ನೆ ಇರುತ್ತೆ, ಕಷ್ಟ ಕಾಲದಲ್ಲೇಕೆ ಕಣ್ಮರೆಯಾಗಿರುವೆ? ನಾವು ಅನೇಕರು ಯೋಚನೆ ಮಾಡ್ತೀವಿ, ಕಷ್ಟ ಕಾಲದಲ್ಲಿ ದೇವರು ನಮ್ಮನ್ನು ಕೈ ಬಿಟ್ಟಿದ್ದಾರೆ. ನೋಡಿ, ಆ ರೂಪ ಕೀರ್ತನೆಯಲ್ಲಿ ಇಲ್ಲಿ ಬರುತ್ತೆ. ಸುಕ್ಕಿನಿಂದ ಶೋಷಿಸಿದ್ಯಾರು ದಲಿತರನ್ನು ದುರುಳರು? ಹೌದು, ಸಿಕ್ಕಿ ಬೀಳಲೆ ತಾವೇ ಒಡ್ಡಿದ ಉರುಳಿನೊಳವರು. ಎಲ್ಲ ಕೀರ್ತನೆಗಳಲ್ಲಿ ನಾವು ನೋಡ್ತೀವಿ ಇದನ್ನು. ಏಕೆಂದರೆ ಅವರು ಏನು ನೋಡಿ, ಹಿಂದಿನ ಕೀರ್ತನೆಯಲ್ಲಿ ನಾವು ನೋಡಿದ್ವಿ, ಬಿದ್ದರು ಹೊರನಾಡಿಗರು ತಾವು ತೋಡಿದ ಗುಣಿಯಲೆ, ಸಿಕ್ಕಿಕೊಂಡಿತವರ ಕಾಲು ಅವರೊಡ್ಡಿದ ಬಲೆಯಲೆ. ಅದಕ್ಕಿಂತ ಮುಂಚೆ 7ನೇ ಕೀರ್ತನೆಯಲ್ಲಿ ವಾಕ್ಯ 15, ಗುಣಿಯನ್ನು ತೋಡಿದನು ಮಣ್ಣನ್ನು ಹೊರದುಡಿದನು, ತೋಡಿದ ಗುಣಿಯಲ್ಲೇ ತಾನೇ ತಟ್ಟನೆ ಬೀಳುವನು. ಏನು ಮಾಡುತ್ತೀರೋ ಅದು ನೀವು ಅನುಭವಿಸುತ್ತೀರಿ. ಅದಕ್ಕಾಗಿ ಸಿಕ್ಕಿ ಬೀಳಲಿ ತಾವೇ ಒಡ್ಡಿದ ಉರುಳಿನೊಳವರು. ಯಾರು ಉರುಳು ಹಾಕಲು ಅಥವಾ ಇತರರನ್ನು ನಾಶ ಮಾಡಲು ನೋಡ್ತಾರೆ, ತಾವೇ ನಾಶವಾಗುತ್ತಾರೆ. ಕೇಡಿಗನು ತನ್ನ ಮನದಾಸೆಗಾಗಿ ಹೆಮ್ಮೆ ಪಡುತ್ತಿಹನು, ಲಾಭ ಬಡುಕನು ಪ್ರಭುವನ್ನು ಶಪಿಸಿ ತಿರಸ್ಕರಿಸುತ್ತಿಹನು. ಕೇಡಿಗನ ಮನದಾಸೆ, ಆತ ತನ್ನ ಮನದಾಸೆ ಹೆಮ್ಮೆ ಪಡುತ್ತಿದ್ದನು, ಅದು ಅವನ ನಾಶ. ಲಾಭ ಬಡುಕನು ಪ್ರಭುವನ್ನು ಶಪಿಸಿ ತಿರಸ್ಕರಿಸುತ್ತಿಹನು. ವಾಕ್ಯ 4 ಬಹಳ ಒಂದು ಅರ್ಥಗರ್ಭಿತ ವಾಕ್ಯ. ಇದನ್ನು ಬರೆದಿಟ್ಟುಕೊಳ್ಳಿ. ನೋಡಿ, ಈ ಕೀರ್ತನೆಗಳನ್ನು ಓದುವಾಗ ಯಾವ ವಾಕ್ಯ, ನೀವು ಸುಮ್ಮನೆ ಫಾದರ್ ಫ್ರಾಂಕ್ಲಿನ್ ಹೇಳ್ತಾರೆ ಅಂತೇಳಿ ಆಲಿಸುವುದಲ್ಲ. ಯಾವ ಕೀರ್ತನೆ ನಿಮಗೆ ಟಚ್ ಆಗುತ್ತೆ, ಸ್ಪರ್ಶಿಸುತ್ತೆ, ಡೈರಿಯಲ್ಲಿ ಬರೆದಿಟ್ಟುಕೊಳ್ಳಿ ಆ ವಾಕ್ಯ. ಈ ವಾಕ್ಯ ನೋಡಿ, ಸೊಕ್ಕೇರಿದ ಮುಖದಾತನು ಪ್ರಭುವನ್ನು ಅರಸುವುದಿಲ್ಲ, ಅವನ ಮನದೊಳಿದೊಂದೇ ಭಾವನೆ ದೇವರೇ ಇಲ್ಲ. ಸೊಕ್ಕೇರಿದ ಮುಖದಾತನು. ಸೊಕ್ಕು ಕೆಲವರಿಗೆ ಜನ್ಮಸಿದ್ಧ ಹಕ್ಕು. ಹುಟ್ಟುವಾಗಲೇ ಗರ್ವ, ಅಹಂಕಾರ, ಜಂಬ ಕೊಂಬಿಟ್ಟು ಬರ್ತಾರೆ. ತಪ್ಪು. ನಮ್ಮಲ್ಲಿ ಎಷ್ಟು ದೀನತೆ ಇದೆ ಅಷ್ಟು ಶ್ರೇಷ್ಠತೆ ನಮಗೆ ಸಿಗುತ್ತೆ. ಎಷ್ಟು ಸರಳತೆ ಇದೆ ಅಷ್ಟು ನಮ್ಮ ಆಧ್ಯಾತ್ಮಿಕತೆ ಬಲವಾಗುತ್ತೆ. ಎಷ್ಟು ಪ್ರಾಮಾಣಿಕತೆ ಇದೆ ಅಷ್ಟು ನಮಗೆ ದೇವರ ಕರುಣೆ ಸಿಗುತ್ತೆ. ಸೊಕ್ಕೇರಿದ ಮುಖದಾತನು ಪ್ರಭುವನ್ನು ಅರಸುವುದಿಲ್ಲ, ಅವನ ಮನದೊಳಿದೊಂದೇ ಭಾವನೆ ದೇವರೇ ಇಲ್ಲ. ಅದಕ್ಕೆ ಕೆಲವರು ಯೋಚನೆ ಮಾಡ್ತಾರೆ, ಕುಡಿ ತಿನ್ನು ಮಜಾ ಮಾಡು, ಕಾವೋ ಪಿವೋ ಮಜಾ ಕರೋ. ಒಂದು ದಿನ ಸಜಾ ಸಿಗುತ್ತೆ, ಕಷ್ಟ ಸಿಗುತ್ತೆ. ಗೆಲುವೆ ಅವನ ವ್ಯವಹಾರವೆಲ್ಲದರ ಸಾರ, ನಿನ್ನ ನಿರ್ಣಯ ಅವನ ಗ್ರಹಿಕೆಗೆ ಅತಿ ದೂರ. ನೋಡಿ, ಕೆಲವರಿದ್ದಾರೆ, ಯು ವಾಂಟ್ ಟು ವಿನ್, ನಾನು ಗೆಲ್ಲಬೇಕು. ಹೇಗೆ ಗೆಲ್ಲಬೇಕು? ದೇವರನ್ನು ಬಿಟ್ಟು ಗೆಲ್ಲಲಾಗುತ್ತಾ? ಖಂಡಿತ ಆಗೋದಿಲ್ಲ. ಯೇಸುವನ್ನು ಬಿಟ್ಟು ಗೆಲ್ಲಲಾಗುತ್ತಾ? ಆಗೋದಿಲ್ಲ. ಶತ್ರುಗಳನ್ನು ಕಂಡರೆ ಅವನಿಗೆ ತಾತ್ಸಾರ. ನೆನೆವನು ಮನದೊಳು ದುರುಳ ನಿಂತು, ಯಾರಿಗೂ ನನ್ನ ಕದಲಿಸಲಾಗದು, ಬಾರದು ನನಗೆಂದಿಗೂ ಆಪತ್ತು. ಕೆಲವರು ಯೋಚನೆ ಮಾಡ್ತೀವಿ, ನೋಡ್ತೀರಿ ಈ ರಾಜಕೀಯದಲ್ಲಿರುವವರು ಕೆಲವರು ಯೋಚನೆ ಮಾಡೋದುಂಟು, ಯಾವುದ್ಯಾವುದೋ ಅರ್ಥದಲ್ಲಿ ಸಿಕ್ಕಾಕೊಳ್ತಾರೆ. ನಾವು ಕೂಡ ಯೋಚನೆ ಮಾಡ್ತೀವಿ, ನನ್ನನ್ನು ಯಾರು ಅಲ್ಗಾಡಿಸಲಾಗುವುದಿಲ್ಲ, ದುಡ್ಡಿದ್ರೆ ಸಾಕು, ಅಧಿಕಾರ ಇದ್ರೆ ಸಾಕು, ಯಾರಿಗೂ ನನ್ನನ್ನು ಕದಲಿಸಲಾಗದು, ಬಾರದು ನನಗೆಂದು ಆಪತ್ತು. ಅಂದರೆ ಇದು ಗರ್ವದ ಮಾತು. ತುಂಬಿದೆ ಶಾಪ ಕೋಪ ಕುತಂತ್ರ ಅವನ ಬಾಯಲ್ಲಿ. ಬಾಯಿ ತೆಗೆದ್ರೆ ಶಾಪ ಕೋಪ ಕುತಂತ್ರ. ಅವಿತಿದೆ ಪಾಪ ಅತಿ ವಿನಾಶ ನಾಲೆಗೆ ಅಡಿಯಲಿ. ಊರು ಸಂದು ಗೊಂದುಗಳಲ್ಲೇ ಅವಿತಿದ್ದು, ನಿರ್ಗತಿಕರಿಗಾಗಿ ಅಲ್ಲೇ ಕಾದಿದ್ದು, ಕೊಲೆಗೈಯುವನು ಮರೆಯಲ್ಲೇ ಮೇಲೆ ಬಿದ್ದು. ಜನರನ್ನು ನಾಶ ಮಾಡ್ತಾನೆ, ಜನರನ್ನು ಹಿಂಸಿಸುತ್ತಾನೆ. ನೋಡಿ, ಅಂಥ ಅನುಭವ ನಮಗೆ ಆಗ್ತಾ ಇದೆ. ಏಕೆಂದರೆ ದಬ್ಬಾಳಿಕೆ, ಅಧಿಕಾರ ದಾಹ ಅಥವಾ ಸಾಮ್ರಾಜ್ಯಶಾಹಿ ದಾಹಗಳು, ಇವುಗಳೆಲ್ಲ ಬಂಡವಾಳಶಾಹಿ ದಾಹಿಗಳು ನಾವು ನೋಡ್ತೀವಿ. ಇದರಿಂದ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತೀವಿ. ಇರಬಹುದು, ನೇರವಾಗಿಲ್ಲದಿದ್ದರೂ ಇನ್ನೊಂದು ರೀತಿಯಲ್ಲಿ ನಮ್ಮ ಮನಸ್ಸುಗಳನ್ನು ನಾಶ ಮಾಡುವಂತಹ ಕೆಲಸ ಕಾರ್ಯಗಳು ನಡೀತಾ ಇವೆ. ಹೊಂಚು ಹಾಕುವನವನು ಗುಹೆಯೊಳಗಿನ ಸಿಂಹದಂತೆ, ಕಾಯ್ದು ಹಿಡಿದೆಳೆವನು ದಲಿತರನ್ನು ಬಲೆಗೆ ಬೀಳುವಂತೆ.
ಅವನೇನು ಮಾಡ್ತಾನೆ, ದೀನದಲಿತರನು ಆತ ಧಿಕ್ಕರಿಸುತ್ತಾನೆ, ತಿರಸ್ಕರಿಸುತ್ತಾನೆ, ನಾಶ ಮಾಡುತ್ತಾನೆ, ಹೊಂಚುವಾಗ್ತಾ ಕೂತ್ಕೊಳ್ತಾ ಇದ್ದಾನೆ. ಬಲಿಯಾಗಿಹನು ಬಲಾತ್ಕಾರಕ್ಕೆ ಅಬಲನು, ಕುಸಿದು ಬಿದ್ದಿಹನು ಜಜ್ಜರಿತ ವಾಗವನು. ನೋಡಿ, ಬಲಿಯಾಗಿಹನು ಬಲಾತ್ಕಾರಕ್ಕೆ ಅಬಲರಿಗೆ ನಾವು ನೋಡ್ತೀವಿ ಈ ದಿನಗಳಲ್ಲಿ ಎಷ್ಟೋ ಕಷ್ಟಗಳು, ಅಬಲರಿಗೆ, ಕಾರ್ಮಿಕರಿಗೆ, ದೀನದಲಿತರಿಗೆ ಎಷ್ಟು ಕಷ್ಟ ಇದೆ ಅಂತ ನಮ್ಗೆ ತಿಳಿದಿದೆ. ದೇವನಿದನು ಮನದೊಳಿತೆಂದು ನೆನೆದನ ದುರುಳನ ಮನದೊಳಗೆ ಏನಿರುತ್ತೆ, ದೇವನಿದನು ಮರೆತು ವಿಮುಖನಾಗಿಹನು, ಇನ್ನೆಂದಿಗೂ ನೋಡನು ಇದೆಲ್ಲವನು. ದೇವರು ನೋಡುವುದೇ ಇಲ್ಲ, ದೇವರು ನಮಗೆ ಕ್ಯಾರ್ ಮಾಡೋದೇ ಇಲ್ಲ, ನಾನು ದೇವರಿಗೂ ಕ್ಯಾರ್ ಮಾಡೋಲ್ಲ. ಎದ್ದೇಳು ಪ್ರಭು, ದಲಿತನನ್ನು ಮರೆಯದಿರಯ್ಯ. ನೋಡಿ, ಈಗ ಮೊರೆ, ಎದ್ದೇಳು ಪ್ರಭು, ದಲಿತನನ್ನು ಮರೆಯದಿರಯ್ಯ, ಆತನನ್ನು ರಕ್ಷಿಸಲು ದೇವ ಕೈ ಚಾಚಯ್ಯ. ಪ್ರಭುವಿನ ಹಸ್ತ, ಕೃಪಾಹಸ್ತ, ವಿಜಯ ಹಸ್ತ. ಯೆಶಾಯ 41:10 ಕೊನೆಯ ಮಾತು ಹೇಳುತ್ತೆ, ನನ್ನ ವಿಜಯ ಹಸ್ತ ನಿನ್ನ ಮೇಲಿದೆ. ದುರುಳನು ನಿನ್ನ ಅಲಕ್ಷ್ಯ ಮಾಡುವುದೆಂತು, ದೇವನನ್ನ ವಿಚಾರಿಸನು ಎನ್ನುವುದೆಂತು. ಹೌದು, ದೇವ ನೀ ವಿಚಾರಿಪವನು, ದುಃಖ ದುಗುಡ ಲೆಕ್ಕಿಸುವವನು, ತಬ್ಬಲಿಗಳಿಗೆ ತಂದೆ ನೀನು, ನಿರ್ಗತಿಕ ನಿನಗೆ ಶರಣಾಗತನು. ಇವತ್ತು ನಾವು ಶರಣಾಗತ, ದೇವರಿಗೆ ನಾವು ನಮ್ಮನ್ನೇ ಸಮರ್ಪಿಸಬೇಕು, ತಗ್ಗಿಸಿಕೊಳ್ಬೇಕು, ಪ್ರಾರ್ಥಿಸಬೇಕು. ನಮ್ಮ ಯಾತನೆಯನ್ನು ಅವರು ದೂರ ಮಾಡ್ತಾರೆ. ದುರುಳನ ಭುಜಬಲವನ್ನು ನೀ ಮುರಿದು ಬಿಡು, ಆತನ ನೀಚತನವನ್ನು ಪರೀಕ್ಷಿಸಿ ಶೂನ್ಯ ಮಾಡು. ಪ್ರಭುವಿನ ಶ್ರೀ ಸಾಮ್ರಾಜ್ಯವು ಅನವರತ, ಆತನ ನಾಡಲ್ಲಿ ಮುಗೀತು ಅನ್ಯ ಜನರ ಉಳಿತ. ದೀನ ಕೋರಿಕೆಯನ್ನು ಪ್ರಭು ತೀರಿಸುವೆ, ಹುರಿದುಂಬಿಸಿ ಅವರ ಮೊರೆಗೆ ಕಿವಿಗೊಡುವೆ. ದೀನರ ಕೋರಿಕೆಯನ್ನು ಪ್ರಭು ಆಲಿಸುತ್ತಾರೆ, ನಮ್ಮ ಪ್ರಾರ್ಥನೆಯನ್ನು ದೇವರು ಆಲಿಸುತ್ತಾರೆ. ಆದ್ದರಿಂದ ನಾವು ಪ್ರಾರ್ಥನೆಯನ್ನು ನಿಲ್ಲಿಸಬಾರ್ದು. ದಲಿತರಿಗೆ, ದಿಕ್ಕಿಲ್ಲದವರಿಗೆ ನ್ಯಾಯವನ್ನು ದೊರಕಿಸುವೆ, ಈ ಪರಿ ಇಳೆಮಾನವರ ತುಳಿತದಿಂದ ಪಾರು ಮಾಡುವೆ. ಈ ಕೀರ್ತನೆಗಳು ಭರವಸೆಯ, ನಂಬಿಕೆ, ನಿರೀಕ್ಷೆಯ ಕೀರ್ತನೆಗಳಾಗಿವೆ. ದಲಿತರಿಗೆ, ದಿಕ್ಕಿಲ್ಲದವರಿಗೆ ನ್ಯಾಯವನ್ನು ದೊರಕಿಸುವೆ, ಖಂಡಿತವಾಗಿ ದೊರಕಿಸುತ್ತಾರೆ ಪ್ರಭು. ಈ ಪರಿ ಇಳೆಮಾನವರ ತುಳಿತದಿಂದ ಪಾರು ಮಾಡುವೆ, ನಮ್ಮನ್ನು ಇಂಥ ತುಳಿತದಿಂದ, ಅನ್ಯಾಯ, ಅಕ್ರಮದಿಂದ ನೀನು ಪಾರು ಮಾಡುವೆ. 11ನೇ ಕೀರ್ತನೆ, ಇಲ್ಲಿ 7 ವಾಕ್ಯಗಳಿವೆ. ಅಧ್ಯಾಯ 11 1ರಿಂದ 7 ಮತ್ತು 12ನೇ ಕೀರ್ತನೆ 1ರಿಂದ 8 ವಾಕ್ಯಗಳಿವೆ. ಶರಣರಿಗಿದೆ ಸಂರಕ್ಷಣೆ. ನಾನು ಆಶ್ರಯಿಸಿಕೊಂಡಿರಲು ಪ್ರಭುವನು, ನೀವು ಹೇಳುವುದೆಂತು ನನಗೀ ಮಾತನು. ನೇರ ಮನಸ್ಕರನ್ನು ಕೊಲ್ಲಲು ಇರುಳಳು, ಬಿಲ್ಲು ಬಗ್ಗಿಸಿ ಹರಿದೋ ಆ ದುರುಳರು. ಎದೆಗೆ ಬಾಣವನ್ನು ಹೂಡಿ ನಿಂತಿರುವರು. ಓಡಿರಿ ಪಕ್ಷಿ ಪಾರಿವಾಳಗಳಂತೆ ಗಿರಿ ಶಿಖರಗಳಿಗೆ. ಅಸ್ಥಿವಾರವೇ ಕಿತ್ತಿರಲು ಗತಿ ಎನಿತು ಸತ್ಯವಂತರಿಗೆ. ಪ್ರಭು ಪ್ರಸನ್ನವಿರುವನು ಪವಿತ್ರಾಲಯದಲ್ಲಿ, ಸ್ಥಾಪಿಸಿಹನು ಸಿಂಹಾಸನವನು ಪರದಲ್ಲಿ. ನರಮಾನವರನ್ನು ನೋಡುತ್ತಿಹನು ನೇತ್ರಗಳಲ್ಲಿ, ಪರೀಕ್ಷಿಸುತ್ತಿಹನು ಅವರನ್ನು ಸೂಕ್ಷ್ಮ ರೀತಿಯಲ್ಲಿ. ಪರೀಕ್ಷಿಸುವನು ಪ್ರಭು ಸಜ್ಜನ ದುರ್ಜನರನು, ದ್ವೇಷಿಸುವನು ಮನಸಾರೆ ಹಿಂಸಾತ್ಮಕರನು. ಅಗ್ನಿ ಗಂಧಕಗಳನ್ನು ದುರುಳರ ಮೇಲೆ ಮಳೆಗರೆಯಲಿ, ಉರಿಗಾಳಿಯೇ ಅವರ ಪಾಲಿನ ಧೂಮಪಾನವಾಗಲಿ. ಸತ್ಯ ಸ್ವರೂಪನಾದ ಪ್ರಭು ಸತ್ಯಪ್ರಿಯನು, ಸತ್ಪುರುಷನು ಸೇರುವನು ಆತನ ಸನ್ನಿಧಿಯನು. ಕೀರ್ತನೆ 12, ಸಂಕಟದಲ್ಲಿ ಸಹಾಯ ಕೋರಿಕೆ. ನೆರವಾಗು ಪ್ರಭು, ಭಕ್ತರೆಲ್ಲವಾದರೂ ಜಗದೊಳು, ಶರಣರಾರು ಕಾಣಸಿಗರೆನಗೆ ನರಮಾನವರಳು. ಉಸಿಯ ನುಡಿವರು ನೆರೆಯವರೊಡನೆ ಪ್ರತಿಯೋರ್ವರು, ಕಪಟ ಮನದ ತುಟಿ ಮಾತಿನ ಸ್ತುತಿಗಾರರವರು. ಕಪಟವಾಡುವ ತುಟಿಗಳನ್ನು ಪ್ರಭು ಕಡಿದು ಬಿಡಲಿ, ಬಡಾಯಿ ಕೊಚ್ಚುವ ಜಿಹ್ವೆಯನ್ನು ಕತ್ತರಿಸಿ ಬಿಡಲಿ. ನಮ್ಮ ತುಟಿಗೆ ಹತೋಟಿ ಬೇಕಿಲ್ಲ, ನಾಲಗೆಯೇ ಗೆಲುವಿನ ಮೂಲ. ನಮಗೊಡೆಯನ ಅವಶ್ಯವಿಲ್ಲ ಎಂದವರಾಡುವುದು ಸಲ್ಲ. ಬಡವರ ಬವಣೆ ತಿಳಿಯಿತೆನಗೆ, ದಲಿತರ ನರಳಾಟ ಕೇಳಿಸಿತೆನಗೆ. ಎದ್ದು ಬರುವೆ ಹಗೆಗಳಿಂದವರನ್ನು ಉದ್ಧರಿಸುವೆ. ಇದು ಪ್ರಭುವಿನ ಹೇಳಿಕೆ. ಪ್ರಭುವಿನ ಈ ವಾಗ್ದಾನ ಪ್ರಮಾಣಬದ್ಧ, ಏಳ್ಮಡಿ ಪುಟಕಿಟ್ಟ ಬೆಳ್ಳಿಯಷ್ಟು ಶುದ್ಧ. ಅಲೆದಾಡುತ್ತಿಹರು ದುರುಳ ದ್ರೋಹಿಗಳು ಎಲ್ಲೆಡೆ, ದುಷ್ಟರಿಗಿದೆ ಮಾನವರ ನಡುವೆ ಪ್ರತಿಷ್ಠೆ. ನಮ್ಮನಿವರ ಕೈಯಿಂದ ತಪ್ಪಿಸಿ ಕಾಪಾಡು ಹೇ ಪ್ರಭು, ನಮ್ಮನ್ನು ಸದಾ ಸುರಕ್ಷಿತವಾಗಿಡು. ಆತ್ಮೀಯರೇ, 11ನೇ ಮತ್ತು 12ನೇ ಕೀರ್ತನೆಯಲ್ಲಿ ದೇವರ ರಕ್ಷಣೆ ಮತ್ತು ದೇವರ ರಕ್ಷಣೆಗೆ ಕೋರಿಕೆಯನ್ನು ನಾವು ನೋಡ್ತೀವಿ. 11ನೇ ಕೀರ್ತನೆಯಲ್ಲಿ ನಾನು ಆಶ್ರಯಿಸಿಕೊಂಡಿರಲು ಪ್ರಭುವನು, ನೀವು ಹೇಳುವುದೆಂತು ನನಗೆ ಈ ಮಾತನ್ನು. ನಾನು ನನ್ನ ಈ ರಕ್ಷಕನಲ್ಲಿ ನಾನು ಆಶ್ರಯಿಸಿಕೊಂಡಿದ್ದೀನಿ, ನೀವು ಹೇಗೆ ಹೇಳಲು ಸಾಧ್ಯ. ನೇರ ಮನಸ್ಕರನ್ನು ಕೊಲ್ಲಲು ಇರುಳಳು,
ಬಿಲ್ಲು ಬಗ್ಗಿಸಿ ಹರಿದೋ ಆ ದುರುಳರು ಎದೆಗೆ ಬಾಣವನ್ನು ಓಡಿ ನಿಂತಿಹರು. ಓಡಿ ಪಕ್ಷಿಪಾರಿವಾಳಗಳಂತೆ ಗಿರಿ ಶಿಖರಗಳಿಗೆ ಅಸ್ಥಿವಾರವೇ ಕಿತ್ತಿರಲು ಗತಿ ಎನಿಸಿತು ಸತ್ಯವಂತರಿಗೆ. ಪ್ರಭು ಪ್ರಸನ್ನವಿರುವನು ಪವಿತ್ರಾಲಯದಲ್ಲಿ. ನೋಡಿ, ಯಾವುದಕ್ಕೂ ನಾವು ದುರುಳರ ದುಷ್ಟತನಕ್ಕೆ ಹೆದರಬಾರ್ದು. ಅವರ ಶರಣರಿಗಿದೆ ಸಂರಕ್ಷಣೆ. ಪ್ರಭು ಪ್ರಸನ್ನವಿರುವನು ಪವಿತ್ರಾಲಯದಲ್ಲಿ, ಸ್ಥಾಪಿಸಿಹನು ಸಿಂಹಾಸನವನ್ನು ಪರದಲ್ಲಿ. ನರಮಾನವರನ್ನು ನೋಡುತ್ತಿಹನು ನೇತ್ರಗಳಲ್ಲಿ. ದೇವರಿಗೆ ಎಲ್ಲ ಸಾಧ್ಯ. ಆತ ನಮ್ಮನ್ನು ನೋಡುತ್ತಾನೆ, ಪರೀಕ್ಷಿಸುತ್ತಿಹನು ಅವರನ್ನು ಸೂಕ್ಷ್ಮ ರೀತಿಯಲ್ಲಿ. ನಮ್ಮ ಜೀವನವನ್ನು ಪರೀಕ್ಷಿಸುತ್ತಾರೆ. ಪರೀಕ್ಷಿಸುತ್ತಿಹನು ಪ್ರಭು ಸಜ್ಜನ ದುರ್ಜನರನ್ನು ಇಬ್ಬರನ್ನು ಪರೀಕ್ಷಿಸುತ್ತಾನೆ. ಇದನ್ನೇ ಯೇಸು ಸ್ವಾಮಿ ಕೂಡ ನಮಗೆ ಹೊಸ ಒಡಂಬಡಿಕೆಯಲ್ಲಿ ಹೇಳ್ತಾರೆ. ದ್ವೇಷಿಸುವನು ಮನಸಾರೆ ಹಿಂಸಾತ್ಮಕರನು. ದೇವರು ನಮಗೆ ಅವಕಾಶ ಕೊಡ್ತಾರೆ, ಅವಕಾಶ ನಾವು ಕಳ್ಕೊಳ್ಬಾರ್ದು. ಅಗ್ನಿ ಗಂಧಕಗಳನ್ನು ದುರುಳರ ಮೇಲೆ ಮಳೆಗರೆಯಲಿ. ದುರುಳರಿಗೆ ಯಾವ ನಾಶವಾಗಲಿ, ಅಗ್ನಿ ಗಂಧಕ ಬೀಳಲಿ. ಉರಿಗಾಳಿಯೇ ಅವರ ಪಾಲಿನ ಧೂಮಪಾನವಾಗಲಿ. ಅಂದರೆ ಆ ಉರಿಗಾಳಿ, ಇವತ್ತು ಗಾಳಿ ಕೂಡ ನಮಗೆ ಗೊತ್ತು ಹೇಗೆ ನಾಶ ತರುತ್ತೆ ಅಂತೇಳಿ. ಸತ್ಯ ಸ್ವರೂಪನಾದ ಪ್ರಭು ಸತ್ಯ ಪ್ರಿಯನು, ಸತ್ಪುರುಷನು ಸೇರುವನು ಆತನ ಸನ್ನಿಧಿಯನು. ಪ್ರಭು ಸತ್ಯ ಸ್ವರೂಪ, ಸತ್ಪುರುಷನು ಯಾರು ಸತ್ಯದ ಹಾದಿಯಲ್ಲಿ ಜೀವಿಸ್ತಾರೆ ಅವರು ಪ್ರಭುವನ್ನು ಸೇರುವರು. 12ನೇ ಕೀರ್ತನೆ. ಹೇಗೆ ಸಂಕಟದಲ್ಲಿ ನಾವು ಸಹಾಯ ಕೋರುವುದು. ನೆರವಾಗು ಪ್ರಭು, ಭಕ್ತರಿಲ್ಲವಾದರೂ ಜಗದೊಳು, ಶರಣರಾರು ಕಾಣ ಸಿಗರೆನಗೆ ನರಮಾನವರಳು. ನೋಡಿ, ನನ್ನ ನೆರವು ಎಲ್ಲಿಂದ ಬರಬೇಕು? ಸೀಕ್ ದ ಹೆಲ್ಪ್ ಆಫ್ ದ ಲಾರ್ಡ್. ದೇವರು ನಮ್ಮ ಸಹಾಯಕ. ದೇವರಿದ್ದಾರೆ, ಜನ ಬರ್ತಾರೆ ಹೋಗ್ತಾರೆ, ಅವರು ತಾತ್ಕಾಲಿಕ ಕ್ಷಣಿಕ. ದೇವರ ಸಹಾಯ ಶಾಶ್ವತ. ಹುಸಿಯ ನುಡಿವರು ನೆರೆಯವರೊಡನೆ ಪ್ರತಿಯೋರ್ವರು, ಕಪಟ ಮನದ ತುಟಿ ಮಾತಿನ ಸ್ತುತಿಗಾರರವರು. ಹುಸಿ ಅಂದರೆ ಸುಳ್ಳು, ಕಪಟ ಮಾತು, ಇದು ದೇವರಿಗೆ ಬೇಡ. ಕಪಟವಾಡುವ ತುಟಿಗಳನ್ನು ಪ್ರಭು ಕಡಿದು ಬಿಡಲಿ. ಬಡಾಯಿ ಕೊಚ್ಚುವ ಜಿಹ್ವೆಯನ್ನು ಕತ್ತರಿಸಿ ಬಿಡಲಿ. ನಾವು ದೇವರ ಮುಂದೆ ಬಡಾಯಿ ಕೊಚ್ಚಿಕೊಳ್ಳಲಾಗೋಲ್ಲ, ಕಪಟದಿಂದ ಜೀವಿಸಲಾಗೋಲ್ಲ. ಎರಡು ಡಬಲ್ ನಾಟಕ ಮಾಡಲಿಕ್ಕೆ ಆಗೋಲ್ಲ, ಡಬಲ್ ಲೈಫ್ ಅಂತೀವಿ. ನಮ್ಮ ತುಟಿಗೆ ಹತೋಟಿ ಬೇಕಿಲ್ಲ, ನಾಲಗೆ ಗೆಲುವಿನ ಮೂಲ. ನಮ್ಮ ತುಟಿಗೆ ಹತೋಟಿ ಬೇಕಿಲ್ಲ, ನಾಲಗೆ ಗೆಲುವಿನ ಮೂಲ. ನಮಗೊಡೆಯನ ಅವಶ್ಯವಿಲ್ಲ ಆಡುವುದು ಸಲ್ಲ. ಕೆಲವರು ಏನು ಹೇಳ್ತಾರೆ, ನಾಲಿಗಿದ್ರೆ ಸಾಕು. ನಾವು ಹೇಳ್ತೀವಲ್ಲ, ಅವನು ಹೆಂಗೆ ಬೇಕಾದರೂ ಮಾತಾಡ್ತಾನಪ್ಪ, ಅಯ್ಯೋ ಅವನ ಹತ್ರ ಮಾತಾಡಲಿಕ್ಕೆ ಆಗೋಲ್ಲ, ಅಯ್ಯೋ ಅವನ ನಾಲಿಗೆನ ದೇವ ಬೇಡಪ್ಪ, ಅವನ ಸಹವಾಸ ಬೇಡ. ನೋಡಿ, ಕೆಲವರು ಇರ್ತಾರೆ, ಇವನ್ ನಮ್ಮ ಅಧಿಕಾರಿಗಳಲ್ಲೂ ಇರ್ತಾರೆ, ನಾಲಿಗೆ ಜನರನ್ನು ಮರಳುಗೊಳಿಸುವುದು ಸುವಾರ್ತೆ ಅಲ್ಲ, ಮರಳುಗೊಳಿಸುವುದು ಪ್ರಾರ್ಥನೆಯನ್ನಲ್ಲ, ಮರಳುಗೊಳಿಸುವುದು ಪವಿತ್ರಾತ್ಮ ಅಲ್ಲ. ಅದಕ್ಕೆ ಕೆಲವರಿಗೆ ಇದರ ಅರ್ಥ ಆಗುವುದಿಲ್ಲ. ಆದ್ದರಿಂದ ನಮ್ಮ ತುಟಿಗೆ ಹತೋಟಿ ಬೇಕಿಲ್ಲ, ನಾಲಗೆಯೇ ಗೆಲುವಿನ ಮೂಲ. ಆದರೆ ಮಣ್ಣಾಗಿ ಹೋಗ್ತಾರೆ ಅಂಥವರು. ನಮ್ಮ ಗೊಡೆಯನ ಅವಶ್ಯವಿಲ್ಲ ಎಂದವರಾಡುವುದು ಸಲ್ಲ, ಹಾಗೆ ಹೇಳುವುದು ಸಲ್ಲ. ಬಡವರ ಬವಣೆ ತಿಳಿಯಿತೆನಗೆ, ದಲಿತರ ನರಳಾಟ ಕೇಳಿಸಿತೆನಗೆ. ಎದ್ದು ಬರುವೆ ಹಗೆಗಳಿಂದವರನ್ನು ಉದ್ಧರಿಸುವೆ, ಇದು ಪ್ರಭುವಿನ ಹೇಳಿಕೆ. ಅದಕ್ಕಾಗಿ ಪ್ರಭು ದೇವರು ನಮ್ಮನ್ನು ಉದ್ಧರಿಸಲು ಬಂದೇ ಬರ್ತಾರೆ, ಕರೆಯಾಗಿ ನಮಗೆ ನ್ಯಾಯ ತೀರ್ಪನ್ನು ಕೊಡಲು ಬಂದೇ ಬರುತ್ತಾರೆ. ಪ್ರಭುವಿನ ಈ ವಾಗ್ದಾನ ಪ್ರಮಾಣಬದ್ಧ. 7 ಮಡಿ ಪುಟ್ಟ ಕಿಟ್ಟ ಬೆಳ್ಳಿಯಷ್ಟು ಶುದ್ಧ. ಏಕೆಂದರೆ ಪ್ರಭುವಿನ ವಾಗ್ದಾನ ಅವರು ಸಂಪೂರ್ಣ ಮಾಡುತ್ತಾರೆ. ಅಲೆದಾಡುತ್ತೀಹರು ದುರುಳ ದ್ರೋಹಿಗಳು ಎಲ್ಲೆಡೆ, ದುಷ್ಟರಿಗಿದೆ ಮಾನವರ ನಡುವೆ ಪ್ರತಿಷ್ಠೆ. ನಮ್ಮ ನಿವರ ಕೈಯಿಂದ ತಪ್ಪಿಸಿ ಕಾಪಾಡು, ಹೇ ಪ್ರಭು ನಮ್ಮನ್ನು ಸದಾ ಸುರಕ್ಷಿತವಾಗಿಡು. ಆತ್ಮೀಯರೇ, ಇವತ್ತು ನಮಗೆ ಏನು ಬೇಕು? ಸುರಕ್ಷತೆ ಬೇಕು. ಸೋಂಕುಗಳು, ಕೋವಿಡ್ ಮತ್ತು ಇನ್ನಿತರ ಕಾಯಿಲೆಗಳು ಈ ಲೋಕದಲ್ಲಿ ಅದೆಷ್ಟೋ ಕಷ್ಟ ನಷ್ಟಗಳಿವೆ ನಮಗೆ. ಈ ಕೀರ್ತನೆಗಳು ನಮಗೆ ಸಹಾಯ ಮಾಡ್ತವೆ. ಈ ಕೀರ್ತನೆಗಳು ನಮ್ಮ ಮನೋನೇತ್ರಗಳನ್ನು ತೆರೆಯುತ್ತವೆ. ಈ ಕೀರ್ತನೆಗಳು ನಮ್ಮನ್ನು ದೇವರೊಡನೆ ಒಂದಾಗಿಸುತ್ತವೆ ಮತ್ತು ದೇವರನ್ನು ಸ್ತುತಿಸಲು ಸಹಾಯ ಮಾಡುತ್ತವೆ. ಒಂದು, ಈ ಕೀರ್ತನೆಯನ್ನು ನಾವು ಓದುತ್ತೇವೆ, ಈ ಕೀರ್ತನೆಯಲ್ಲಿ ಪ್ರಾರ್ಥಿಸುತ್ತೇವೆ, ಏಕೆಂದರೆ ಆತ್ಮರ ಶಕ್ತಿಯಿಂದ ನಾವು ತುಂಬುತ್ತೇವೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಇವತ್ತು ನಾವು ಓದಿದ 9, 10, 11, 12ನೇ ಕೀರ್ತನೆ ಆಶೀರ್ವಾದ ಪಡೆಯುವಂತೆ, ಮುಕ್ತಿದಾತನಿಗೆ ಧನ್ಯವಾದ, ಸೊಕ್ಕಿದವರಿಗೆ ಶಿಕ್ಷೆ, ತಗ್ಗಿದವರಿಗೆ ರಕ್ಷೆ, ಶರಣರಿಗಿದೆ ಸಂರಕ್ಷಣೆ, ಸಂಕಟದಲ್ಲಿ ಸಹಾಯ ಕೋರಿಕೆ, ಎಲ್ಲ ಕೀರ್ತನೆಗಳ ಆಶೀರ್ವಾದಗಳು ಇವತ್ತು ನನ್ನ ಜೊತೆ ಪ್ರಾರ್ಥಿಸಿದ, ಈ ಸುವಾರ್ತೆಯನ್ನು ಆಲಿಸಿದ ಪ್ರತಿಯೊರ್ವರ ಮೇಲೆ ಇಳಿದು ಬರಲಿ. ನಿಮ್ಮ ಕುಟುಂಬ ಸಮಸ್ಯೆಗಳು, ವೈಯಕ್ತಿಕ ಸಮಸ್ಯೆಗಳು ಅಥವಾ ಸಮಾಜದಲ್ಲಿ ನಿಮಗಿರುವ ಸಮಸ್ಯೆಗಳು ನಿವಾರಣೆಯಾಗಲಿ. ಈ ಕಷ್ಟ ಸಂಕಷ್ಟಗಳ ಮಧ್ಯೆ ಸರ್ವಶಕ್ತ ದೇವರ ಆಶ್ರಯದಲ್ಲಿ ನಾವು ನಿಲ್ಲೋಣ. ಅಬ್ರಹಾಂ, ಈಸಾಕ್, ಯಾಕೋಬರ ದೇವರೇ, ನಿಮ್ಮ ಕರುಣೆ, ಕೃಪೆ, ದಯೆ ನಮ್ಮಲ್ಲಿ ಹರಿಯಲಿ. ಇಂದು ನನ್ನ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ.
ಅವರೆಲ್ಲರ ಮೇಲೆ ನಿಮ್ಮ ದಯೆ ಇಳಿದು ಬರಲಿ. ದುರುಳರು ಮತ್ತು ಒಳ್ಳೆಯವರು, ಇದರ ಮಧ್ಯೆ ಒಳ್ಳೆಯತ್ತು ಮತ್ತು ಕೆಡುಕಿನ ಮಧ್ಯೆ ಹೋರಾಟ ನಡೀತಾ ಇದೆ. ಒಳಿತನ್ನು ಆಶೀರ್ವದಿಸುವ ದೇವರು ನೀವಾಗಿದ್ದೀರಿ. ಒಳಿತಿನಲ್ಲಿ ಜೀವಿಸಲು ನಮಗೆ ಕರೆ ನೀಡುತ್ತೀರಿ. ನಮ್ಮೊಳಗಡೆ ಇರುವ ಎಲ್ಲ ದುಷ್ಟತನವನ್ನು, ಪಾಪಗಳನ್ನು ದೂರ ಮಾಡಿ ನಮ್ಮನ್ನು ಅಭಿಷೇಕಿಸು. ವಿಶೇಷವಾಗಿ ನಾನು ಪ್ರಾರ್ಥಿಸುತ್ತೇನೆ, ಎಲ್ಲ ಹುಸಿ ದುರುಳರ ಬಾಯಿಂದ ಬರುವುದು ನಿಷ್ಕ್ರಿಯವಾಗಲಿ. ಇದು ಈ ವಿಶ್ವ 750 ಕೋಟಿ ಜನ 7 ಭೂಖಂಡಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿ, ಭಾರತದ 130 ಕೋಟಿ ಜನ, ಕರ್ನಾಟಕದ 6 ಕೋಟಿ ಜನ, ದೇವ ನಿಮ್ಮ ಕರುಣೆಯ ಕೃಪೆ ದಯೆ ಇಳಿದು ಬರಲಿ. ನಿಮ್ಮ ಕರುಣೆಯ ಕೃಪೆಯ ಹಸ್ತ ಇಳಿದು ಬರಲಿ. ಯೇಸುವೇ, ನಿಮ್ಮ ರಕ್ತದಿಂದ ತೊಳೆದು ನಮ್ಮನ್ನು ಶುದ್ಧೀಕರಿಸಿ. ಇವತ್ತೆಷ್ಟೋ ಮಂದಿ ಪ್ರಾರ್ಥನೆಗಾಗಿ ಹಾತೊರೆಯುತ್ತಾ ಇದ್ದಾರೆ. ನಮ್ಮ ಕೋರಿಕೆಗಳನ್ನು ಅಥವಾ ಮೊರೆಯನ್ನು ಪ್ರಭು ಆಲಿಸುತ್ತಾರಾ? ಹೌದು, ಇಂದಿನ ಕೀರ್ತನೆಗಳ ಪ್ರಕಾರ ಅವರು ಖಂಡಿತ ಆಲಿಸುತ್ತಾರೆ ಎಂಬ ದೃಢ ನಂಬಿಕೆ ನಮ್ಮಲ್ಲಿ ಬಂದಿದೆ. ಇದೋ ಮಗುವೆ, ಇದೋ ಮಗನೇ, ನಿನ್ನ ಕೊರತೆಯನ್ನು ದೇವರಿಗೆ ಸಮರ್ಪಿಸು. ಕೊರತೆಯನ್ನು ನೀಗಿಸುವ ದೇವರವರಾಗಿದ್ದಾರೆ. ಅವರು ನಮ್ಮನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ಯೇಸು ಪ್ರಭುವನ್ನು ರಕ್ಷಕನಾಗಿ ನಮಗೆ ಕೊಟ್ಟಿದ್ದಾರೆ. ಯೇಸು ನಾಮದಲ್ಲಿ ನಮಗೆ ಜಯವಿದೆ, ಬಿಡುಗಡೆ, ಸೌಖ್ಯವಿದೆ. ಯೇಸು ರಕ್ತ ನಿಮ್ಮ ರಕ್ತ ಕಣ ನರನಾಡಿ ಕೀಲು ಮಧ್ಯೆ ದೇಹಾತ್ಮಗಳ ಮೇಲೆ ಸೇವಿಸುವ ಗಾಳಿ ಆಹಾರ ನಿಲ್ಲುವ ಕೊಠಡಿ ಮನೆಯ ಮೇಲೆ ಚಿಮುಕಿಸಲ್ಪಡಲಿ. ಹಾಸಿಗೆಯಲ್ಲಿ ಇದ್ದೀರಿರ್ಬೋದು, ವೀಲ್ ಚೇರಲ್ಲಿ ಇದ್ದೀರಿರಬಹುದು, ಆಸ್ಪತ್ರೆಯಲ್ಲಿ ಜೀವನ ಮರಣ ಮಧ್ಯೆ ಹೊರಡ್ತಿರಬಹುದು. ನೀವು ಪ್ರಾರ್ಥಿಸಿ. ಇವತ್ತು ನೀವು ಪ್ರಾರ್ಥಿಸಿದ ಕೀರ್ತನೆ ಆಶೀರ್ವಾದ ಪ್ರಬಲವಾಗಿ ನಿಮ್ಮ ಮೇಲೆ ಬರಲಿ. ನಿಮ್ಮಲ್ಲಿರುವ ಅಂಧಕಾರ ಬಂಧನಗಳು, ರೋಗ ರುಜಿನಗಳು, ಎಲ್ಲ ಸುಳ್ಳುಗಳು, ಪಾಪ ಶಾಪಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ಟಚ್ ದೆಮ್ ಲಾರ್ಡ್, ಹೀಲ್ ದೆಮ್ ಲಾರ್ಡ್, ಡೆಲಿವರ್ ದೆಮ್ ಲಾರ್ಡ್. ಯೇಸು ನಾಮದಲ್ಲಿ ನಿಮಗೆ ಜಯ, ಯೇಸು ನಾಮದಲ್ಲಿ ನಿಮಗೆ ಬಿಡುಗಡೆ, ಯೇಸು ನಾಮದಲ್ಲಿ ನಿಮಗೆ ಸಂರಕ್ಷಣೆ. ಯೇಸು ನಾಮ ವಾಕ್ಯ ರಕ್ತದ ಶಕ್ತಿಯಿಂದ ನೀವು ತುಂಬಿದವರಾಗಿ ಬಿಡುಗಡೆ ಹೊಂದಿ ಆನಂದಭರಿತ ಜೀವನ ಜೀವಿಸುವಂತಾಗಲಿ. ಆರೋಗ್ಯವನ್ನು ದೇವರು ನಿಮಗೆಲ್ಲರಿಗೂ ದಯಪಾಲಿಸಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ ಯೇಸು ಸ್ಪರ್ಶ ತಂಡ, ನಮ್ಮ ತಂಡಕ್ಕಾಗಿ ಪ್ರಾರ್ಥಿಸಿ. ಹಾಗೂ ಈ ಯೂಟ್ಯೂಬ್ ಚಾನೆಲ್ ನಡೆಸುತ್ತಿರುವ ದಿವ್ಯವಾಣಿ ಲೈವ್ ಯೂಟ್ಯೂಬ್ ಚಾನೆಲ್ಗಾಗಿ ಪ್ರಾರ್ಥಿಸಿ. ಆತ್ಮೀಯರೇ, ನಿಮ್ಮ ಕಮೆಂಟ್ಸ್ ಏನಾದರೂ ಇದ್ದರೆ ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ನೀವು ಹಾಕ್ಬೋದು. ಅದು ನಮಗೆ ಉತ್ತೇಜನ, ಪ್ರೇರಣೆ ಮತ್ತು ಪ್ರೋತ್ಸಾಹವಾಗಲು ಸಾಧ್ಯವಿದೆ. ಈ ಸುವಾರ್ತೆಯನ್ನು ಇತರರೊಡನೆ ಹಂಚಿಕೊಳ್ಳಿ. ಅನೇಕರಿಗೆ ಕನ್ನಡ ಭಾಷೆಯಲ್ಲಿ ನಿಮ್ಮಲ್ಲಿ ವಾಟ್ಸಪ್ ಗ್ರೂಪ್ಗಳಿರ್ಬೋದು, ಫೇಸ್ಬುಕ್ ಇರ್ಬೋದು, ದಯವಿಟ್ಟು ಹಂಚಿಕೊಳ್ಳಿ. ಏಕೆಂದರೆ ಈ ಕೀರ್ತನೆ ಆಶೀರ್ವಾದ ಅವರಿಗೂ ಲಭಿಸಲಿ. ಮತ್ತು ನಾವು ಸಿದ್ಧರಾಗೋಣ. ಮುಂದಿನ ಕೀರ್ತನೆಗಳು, ನಾವು ಮುಂದಿನ ನನ್ನ ಕೀರ್ತನೆಯೊಂದಿಗೆ ಪ್ರಾರ್ಥನೆ 13, 14, 15, 16, ಸಾಧ್ಯವಾದರೆ 17, 4 ಅಥವಾ 5 ಕೀರ್ತನೆಗಳಲ್ಲಿ ನಾವು ಪಯಣಿಸೋಣ. ನನಗಾಗಿಯೂ ವಿಶೇಷವಾಗಿ ಈ ಸುವಾರ್ತೆಯನ್ನು ಮುಂದುವರಿಸಲು ನೀವು ಹಗಲಿರುಳು ಪ್ರಾರ್ಥಿಸಿರಿ. ಕೋವಿಡ್ ಸಂಕಷ್ಟದಿಂದ ವಿಶ್ವವನ್ನು ರಕ್ಷಿಸುವುದಕ್ಕಾಗಿಯೂ ನಾವು ಪ್ರಾರ್ಥಿಸೋಣ. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿಯೂ ಈಗಲೂ ಮತ್ತು ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ವಂದನೆಗಳು.